ಸಾಮರ್ಥ್ಯವಂತರ ಜಿಲ್ಲೆ ಇದು. ದೇವರ ಸಾನ್ನಿಧ್ಯ ಇರುವಂತಹ ಜಿಲ್ಲೆ ಇದು. ಈ ಜಿಲ್ಲೆಯ ಬಗ್ಗೆ ಒಂದು ವಿಪರೀತ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ವ್ಯಕ್ತಿ ನಾನು. ಅವರು ಶೈಕ್ಷಣಿಕವಾಗಿ ಮುಂದುವರೆದಂತವರು, ರಾಷ್ಟ್ರೀಯತೆಯ ಬಗ್ಗೆ ಅಪರಿಮಿತ ಪ್ರೀತಿಯನ್ನು ಇಟ್ಕೊಂಡಿಂತವರು, ಹಿಂದುತ್ವವನ್ನ ಕೇವಲ ಬಾಯಿ ಮಾತಲ್ಲ ಹೃದಯದಲ್ಲಿ ಇಟ್ಟು ಆರಾಧನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಯಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು. ಎಲ್ಲ ಮನೆಗಳಿಗೆ ಕುಡಿಯುವ ನೀರನ್ನ ಅದನ್ನ ಅನುಷ್ಠಾನ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರು ಅವರು ನಿಜವಾದ ರೀತಿಯಲ್ಲಿ ಶಕ್ತಿಯ ಆರಾಧಕರು, ಶಕ್ತಿ ಅವರು. ನಾವು ಯಾವುದೇ ಭ್ರಮೆಯಲ್ಲಿ ಇರಬಾರದು. ನಾವು ಗೆದ್ದೇ ಬಿಡ್ತೀವಿ, ಎಲ್ಲ ಕಡೆ ಹೋದ್ರೆ ನರೇಂದ್ರ ಮೋದಿಯ ಬಗ್ಗೆ ವಾತಾವರಣ ಇದೆ ಅಂತ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದ್ರೆ ಈ ಮಣ್ಣಿನ ಅಸ್ಮಿತೆ ಉಳಿತದೆ, ಹಿಂದುತ್ವ ಉಳಿತದೆ. ನನ್ನ ಪ್ರೀತಿಯ ಕಾರ್ಯಕರ್ತ ಬಂಧುಗಳ ಜೊತೆ ಹೋಗಿ ಆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ಲಿಕ್ಕಿದ್ದೇನೆ. ಯಾರ್ಯಾರಿಗೆ ಈ ಜಿಲ್ಲೆಯಲ್ಲಿ ಸಂಶಯ ಇದೆಯಾ ಇದು ಹಿಂದುತ್ವದ ಭದ್ರಕೋಟೆ ಹೌದು ಅಲ್ವೋ ಅನ್ನುವಂಥದ್ದು, ಅವರಿಗೆಲ್ಲರಿಗೂ ಏಪ್ರಿಲ್ 4ನೇ ತಾರೀಕು ಮಂಗಳೂರಿನಲ್ಲಿ ನಾವು ಹಿಂದುತ್ವದ ಇದು ಭದ್ರಕೋಟೆ ಹೌದು ಅನ್ನುವಂಥದ್ದನ್ನ ತೋರಿಸುವಂತ ಅವಶ್ಯಕತೆ ಇದೆ. ಅರುಣ್ ಕುಮಾರ್ ಪುತ್ತಿಲ ಅವರು, ಸಂಜೀವ ಮಟ್ಟಂದೂರ್ ಅವರು, ತುಂಬಾ ಜನ ತುಂಬಾ ವಿಷಯಗಳನ್ನ ಉಲ್ಲೇಖ ಮಾಡಿದ್ರು. ಈ ಚುನಾವಣೆಯ ಮಹತ್ವ ಏನು, ಯಾಕಾಗಿ ಚುನಾವಣೆ ಇದೆ, ಯಾವ ಕಾರಣಕ್ಕೆ ಚುನಾವಣೆಯನ್ನು ಗೆಲ್ಲುವಂಥದ್ದು ಅನಿವಾರ್ಯತೆ ಇದೆ, ಎಲ್ಲ ವಿಷಯಗಳನ್ನ ಹೇಳಿದರು. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಅಭ್ಯರ್ಥಿತನ ಘೋಷಣೆ ಆಗಿ ಇವತ್ತಿನವರೆಗೆ ಜಿಲ್ಲೆಯ ಎಲ್ಲ ಮಹಾಶಕ್ತಿ ಕೇಂದ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು, ಕಾರ್ಯಕರ್ತರ ಜೊತೆ ಸಂವಾದ ಮಾಡಬೇಕು, ಕಾರ್ಯಕರ್ತರ ಮುಖಾಂತರ ಮತದಾರರ ಅಪೇಕ್ಷೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಕಳೆದ 10-15 ದಿವಸದಲ್ಲಿ ಮಾಡಿದ್ದೇನೆ. ಇವತ್ತು ಪುತ್ತೂರಿನಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರು ಸೇರಿರುವಂಥ ಸಂದರ್ಭದಲ್ಲಿ ನಾನು ಅತ್ಯಂತ ವಿಶ್ವಾಸದಿಂದ ಮತ್ತು ಅತ್ಯಂತ ವಿನೀತನಾಗಿ ನಿಮ್ಮ ಮುಂದೆ ಹೇಳುವಂಥ ಒಂದು ಮಾತೇನೆಂದರೆ, ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಡೀ ವಿಶ್ವ ಒಪ್ಪಿರುವಂಥ ನಾಯಕತ್ವ ಇರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವ ಇವತ್ತು ಒಪ್ಪಿಕೊಂಡಿರುವಂಥ ಸಂದರ್ಭದಲ್ಲಿ ಜನಮಾನಸ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ಅವರು ಪ್ರಧಾನಮಂತ್ರಿ ಆಗುವ ಮುಖಾಂತರ ಈ ರಾಷ್ಟ್ರ ಮತ್ತೆ ನಾವೆಲ್ಲ ಹಿರಿಯರು ಕಟ್ಟಿರುವಂಥ ಕಲ್ಪನೆ ಏನಿದೆಯಾ ಆ ಕಲ್ಪನೆಯ ಆಧಾರದಲ್ಲಿ ಈ ರಾಷ್ಟ್ರ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಕೊಡುವಂಥ ಪರಿಸ್ಥಿತಿಗೆ ಬಂದು ನಿಲ್ಲಬೇಕು ಅನ್ನುವಂಥ ಒಂದು ವಾತಾವರಣದಲ್ಲಿ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಒಬ್ಬ ಯುವ ಕಾರ್ಯಕರ್ತನಿಗೆ, ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಸೈನಿಕನಿಗೆ ಇಂಥ ಒಂದು ದೊಡ್ಡ ಅವಕಾಶ, ಇಂಥ ಒಂದು ದೊಡ್ಡ ಜವಾಬ್ದಾರಿ ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಅವಕಾಶ, ಈ ಜವಾಬ್ದಾರಿ ಹಿರಿಯರು ನನ್ನ ಮೇಲೆ ಕೊಟ್ಟಿದ್ದಾರೆ ಅಂದರೆ ಆದ್ರೆ ಇದು ಖಂಡಿತವಾಗಿಯೂ ತುಳುನಾಡಿನ ದೇವರ ಆಶೀರ್ವಾದದ ಕಾರಣಕ್ಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರ ಮತ್ತು ನಿಮ್ಮ ಪ್ರಾರ್ಥನೆ ಹಾರೈಕೆಯ ಕಾರಣಕ್ಕೆ ಅಂತ ನಾನು ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ರಾಜಕೀಯ ಕಾರ್ಯಕರ್ತ, ಅದು ಪಾರ್ಟಿಯ ಪದಾಧಿಕಾರಿ ಆಗಿರಬಹುದು, ಜನಪ್ರತಿನಿಧಿ ಆಗಿರಬಹುದು, ಅವನ ಕಾರ್ಯದಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ, ಅವನ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕೆ ಆಗಬೇಕಾದ್ರೆ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ನಾನು. ಈ ಸಂದರ್ಭದಲ್ಲಿ ನಾನು ಯಾವುದೇ ಭ್ರಮೆಯಲ್ಲಿಲ್ಲ. ಹೋದಲ್ಲಿ ಬಂದಲ್ಲಿ ಸಿಗ್ತಾ ಇರುವಂಥ ಪ್ರೀತಿ ವಿಶ್ವಾಸ, ಹಿರಿಯರು ಕೊಡ್ತಾ ಇರುವಂಥ ಮಾರ್ಗದರ್ಶನ, ನೂರಾರು ಜನ ಕೊಡ್ತಾ ಇರುವಂಥ ಸಲಹೆ ಸೂಚನೆಗಳು, ಸಿಗ್ತಾ ಇರುವಂಥ ಹಾರ, ಸಿಗ್ತಾ ಇರುವಂಥ ಗೌರವ, ಮತದಾರರು ತೋರಿಸ್ತಾ ಇರುವಂಥ ಪ್ರೀತಿ ವಿಶ್ವಾಸ, ಇದು ಯಾವುದು ನನಗಲ್ಲ, ನನ್ನ ವ್ಯಕ್ತಿತ್ವಕ್ಕಲ್ಲ, ನನ್ನ ಸಾಮರ್ಥ್ಯಕ್ಕಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಈ ಪ್ರೀತಿ ವಿಶ್ವಾಸ ನನ್ನ ಹೆಮ್ಮೆಯ ನಾಯಕ, ನಮ್ಮ ಪಾರ್ಟಿಯ ನಾಯಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ, ನಮ್ಮ ಸಂಘಟನೆಯ ಮೇಲೆ ತೋರಿಸ್ತಾ ಇರುವಂಥ ಪ್ರೀತಿ, ಈ ಪಾರ್ಟಿಗೋಸ್ಕರ ರಕ್ತ ಬೆವರನ್ನ ಒಂದು ಮಾಡಿದಂಥ ಹಿರಿಯರ ಮೇಲೆ ತೋರಿಸ್ತಾ ಇರುವಂಥ ಗೌರವ, ನಮ್ಮ ವಿಚಾರಕ್ಕೆ ಜನ ಕೊಡ್ತಾ ಇರುವಂಥ ಮಾನ್ಯತೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಯಾವುದೇ ಭ್ರಮೆಯಲ್ಲಿ ನಾನಿಲ್ಲ. ಇದು ಪಾರ್ಟಿಯ ಕಾರ್ಯಕರ್ತನಾಗಿ ನನ್ನ ಮೇಲೆ ಹೊರಿಸಿರುವಂಥ ಒಂದು ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ತುಳುನಾಡಿನ ಗೌರವಕ್ಕೆ ಕಡಿಮೆ ಆಗದ ರೀತಿಯಲ್ಲಿ, ಈ ಮಣ್ಣಿನ ಅಸ್ಮಿತೆಯ ಗೌರವಕ್ಕೆ ಕಡಿಮೆ ಆಗದ ರೀತಿಯಲ್ಲಿ, ನಮ್ಮ ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ, ಸಂಘಟನೆಯ ವಿಚಾರಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರ, ನಾನು ಆ ಪುತ್ತೂರು ಮಹಾಲಿಂಗೇಶ್ವರನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡುವುದು, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಉಳಿಸುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಡಲಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ರೆ, ನಿಮ್ಮ ಸಹಕಾರ ನನ್ನ ಮೇಲೆ ಇದ್ರೆ
ಖಂಡಿತವಾಗಿಯೂ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಯಾವುದಿದೆಯಾ ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾಗಿ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಉತ್ಸುಕತೆಯು ನನಗೆ ಇದೆ, ಆ ಕಲ್ಪನೆಯು ನನಗೆ ಇದೆ, ಆ ಮಾಡುವಂಥ ಶಕ್ತಿಯು ನನಗಿದೆ ಅಂತ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಪ್ರೀತಿ ವಿಶ್ವಾಸ ಬೇಕು, ನಿಮ್ಮ ಸಹಕಾರ ಬೇಕು, ಅದನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಡಲಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಸಾಮರ್ಥ್ಯವಂತರ ಜಿಲ್ಲೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ತುಳುನಾಡು ಒಂದು ದೇವರ ಸಾನ್ನಿಧ್ಯ ಇರುವಂಥ ಜಿಲ್ಲೆ ಇದು. ಈ ಜಿಲ್ಲೆಯ ಬಗ್ಗೆ ಒಂದು ವಿಪರೀತ ಪ್ರೀತಿಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಈ ಜಿಲ್ಲೆ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕ ಆಗಬಲ್ಲದು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಈ ಜಿಲ್ಲೆಯ ಜನರು ಯಾರಿದ್ದಾರೆ ಅವರು ಶೈಕ್ಷಣಿಕವಾಗಿ ಮುಂದುವರಿದಂಥವರು, ರಾಷ್ಟ್ರೀಯತೆಯ ಬಗ್ಗೆ ಅಪರಿಮಿತ ಪ್ರೀತಿಯನ್ನು ಇಟ್ಕೊಂಡಿಂಥವರು, ಹಿಂದುತ್ವದ ಬಗ್ಗೆ ಹಿಂದುತ್ವವನ್ನು ಕೇವಲ ಬಾಯಿ ಮಾತಲ್ಲ ಹೃದಯದಲ್ಲಿ ಇಟ್ಟು ಆರಾಧನೆ ಮಾಡ್ತಾ ಇರುವಂಥ ವ್ಯಕ್ತಿಗಳು ಯಾರಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯವರು. ಇದು ಹಿಂದುತ್ವದ ಭದ್ರಕೋಟೆ ಆಗಿತ್ತು, ಇವತ್ತಿದೆ ಮತ್ತು ನಿರಂತರವಾಗಿ ಇರ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಹಿಂದುತ್ವವನ್ನು ಬದ್ಧತೆಯಾಗಿಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ನನಗೆ ಕೊಟ್ಟಷ್ಟು ಸಮಯ, ನನಗೆ ಅವಕಾಶ ಇದ್ದಷ್ಟು ಸಮಯ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ 15 ವರ್ಷದಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಸಂಸದರು ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಈ ಜಿಲ್ಲೆಯ ಮೂಲಭೂತ ಸೌಕರ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹಕಾರದೊಂದಿಗೆ ಈ ಜಿಲ್ಲೆಯ ಎಲ್ಲ ಹೆದ್ದಾರಿಗಳ ಅಭಿವೃದ್ಧಿಯನ್ನು ಮಾಡುವಷ್ಟ ಪ್ರಯತ್ನವನ್ನು ಮಾಡಿದ್ದಾರೆ. ಯೋಜನೆಗಳು ಅನುಮೋದನೆಗೊಂಡು ಇವತ್ತು ಅನುಷ್ಠಾನದ ಹಂತದಲ್ಲಿದೆ. ನಾನು ನಿಮಗೆ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಕೊಡ್ತೇನೆ. ಕಾರ್ಯಕರ್ತರ ಸಹಕಾರದೊಂದಿಗೆ, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ, ನನ್ನ ಪಾರ್ಟಿಯ ಸಹಕಾರದೊಂದಿಗೆ ಎಲ್ಲ ಯೋಜನೆಗಳನ್ನು ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಜಲಜೀವನ ಯೋಜನೆಯನ್ನು, ಎಲ್ಲ ಮನೆಗಳಿಗೆ ನೀರು ಕೊಡುವಂಥ ಯೋಜನೆಯನ್ನು, ಪ್ರಧಾನಮಂತ್ರಿಯವರ ಒಂದು ಕಲ್ಪನೆ ಯೋಜನೆ, ಪ್ರಧಾನಮಂತ್ರಿಯವರ ಅತ್ಯಂತ ಪ್ರೀತಿಯ ಯೋಜನೆ, ಮನೆ ಮನೆಗೆ ನೀರು ಹೋಗಬೇಕು, ಮನೆ ಮನೆಗೆ ಗಂಗೆ ಹೋಗಬೇಕು ಅನ್ನುವಂಥ ಒಂದು ಯೋಜನೆ. ಆ ಯೋಜನೆ ಅನುಷ್ಠಾನ ಹಂತದಲ್ಲಿ ವಿವಿಧ ತಾಲೂಕುಗಳಲ್ಲಿ ಇವತ್ತಿದೆ. ನಾನು ನಿಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ, ಎಲ್ಲ ಶಾಸಕರ ಸಹಕಾರವನ್ನು ಪಡೆದು ಎಲ್ಲ ಮನೆಗಳಿಗೆ ಕುಡಿಯುವ ನೀರನ್ನು, ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ ಏನಿದೆಯಾ ಅದನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಜಿಲ್ಲೆಯಲ್ಲಿ ಅನುಷ್ಠಾನದ ಹಂತದಲ್ಲಿರುವ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇರ್ಬೋದು, ಪ್ಲಾಸ್ಟಿಕ್ ಪಾರ್ಕ್ ಇರ್ಬೋದು, ಇದೆಲ್ಲವನ್ನ ಸಮಯಬದ್ಧ ರೀತಿಯಲ್ಲಿ ಯಾವುದೇ ಕಾನೂನಿನ ತೊಡಕಿದ್ರು ಅದೆಲ್ಲದಕ್ಕೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಟ್ಟು ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದಷ್ಟು ಯೋಜನೆಗಳು, ಒಂದಷ್ಟು ಕಲ್ಪನೆಗಳು ನನಗೂ ಇದೆ. ನಾನು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಜಿಲ್ಲೆಯಲ್ಲಿ ತುಂಬ ವಿಷಯ ಪರಿಣಿತರಿದ್ದಾರೆ, ತಜ್ಞರಿದ್ದಾರೆ. ಈ ಜಿಲ್ಲೆಯನ್ನು ಪ್ರೀತಿಸುವವರು, ಆರಾಧಿಸುವವರು, ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ನಮ್ಮ ಜಿಲ್ಲೆಯ ಯುವ ಜನರು ಯಾರಿದ್ದಾರೆ ಅವರಿಗೆ ಉದ್ಯೋಗ ಸಿಗಬೇಕು, ಅವರಿಗೆ ಉದ್ಯಮಗಳನ್ನು ಸ್ಥಾಪನೆ ಮಾಡುವ ಶಕ್ತಿ ಸಿಗಬೇಕು ಅನ್ನುವಂಥ ಕನಸು, ಯೋಚನೆಗಳನ್ನಿಟ್ಟಂಥ ಜನರಿದ್ದಾರೆ. ಅವರ ಜೊತೆ ನಿರಂತರ ಸಂವಾದವನ್ನು ಮಾಡುವ, ಅವರ ಸಲಹೆ ಸಹಕಾರವನ್ನು ಪಡೆದುಕೊಂಡು ಎಲ್ಲರ ಭಾಗಿದಾರಿಕೆಯೊಂದಿಗೆ ಈ ಜಿಲ್ಲೆಯನ್ನು ಒಂದು ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂಥ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡುವತ್ತ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನನ್ನ ಆದ್ಯತೆ ಇದೆ ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಹಾಗೂ ರೈಲು ಎರಡೂ ಅಭಿವೃದ್ಧಿ ಆಗಬೇಕು. ಮಂಗಳೂರು ಬೆಂಗಳೂರು ಮಧ್ಯೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ವ್ಯಕ್ತಿ ಮತ್ತು ಸರಕನ್ನು ಸಾಗಾಣಿಕೆ ಮಾಡುವಂಥ ಒಂದು ಪ್ರಯತ್ನ ಆಗಬೇಕು. ಯಾಕೆಂದರೆ ಇವತ್ತು ಮಂಗಳೂರಿನಿಂದ ಅಡ್ಡಹೊಳೆವರೆಗೆ ಚತುಷ್ಪಥ ರಸ್ತೆಯ ಕೆಲಸ ಆಗ್ತಾ ಇದೆ, ಮೇಲೆ ಅಲ್ಲಿಂದ ಮಾರನಹಳ್ಳಿಯವರೆಗೆ ರಸ್ತೆ ಆಗ್ತಾ ಇದೆ, ಮಧ್ಯೆ ಶಿರಾಡಿ ಘಾಟ್ ನಮಗಿರುವಂಥ ದೊಡ್ಡ ಸವಾಲದು. ಶಿರಾಡಿ ಘಾಟು ಪರಿಸರದ ದೃಷ್ಟಿಯಿಂದಲೂ ಸವಾಲು, ಕಾನೂನಿನ ದೃಷ್ಟಿಯಿಂದ ಸವಾಲು. ಆ ರಸ್ತೆಯನ್ನು ನಾವು ಒಂದು ಹೊಸ ರಸ್ತೆ ಮತ್ತು ಹೊಸ ರೈಲ್ವೆ ಲೈನನ್ನು ಅಭಿವೃದ್ಧಿ ಮಾಡುವಂಥ ಒಂದು ಯೋಚನೆಯನ್ನು ಮಾಡಬೇಕು. ಕಾನೂನಿನ ಸಮಸ್ಯೆ ಏನು, ಆಡಳಿತಾತ್ಮಕ ಸಮಸ್ಯೆ ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಧಿಕಾರಿಗಳ ಜೊತೆಗೆ, ರಾಜಕಾರಣಿಗಳ ಜೊತೆಗೆ ಅತ್ಯಂತ ಆಗ್ರಹಪೂರ್ವಕವಾಗಿ ಮಂಗಳೂರು ಬೆಂಗಳೂರು ರಸ್ತೆ ಮತ್ತು ರೈಲು ಇದು ಕೇವಲ ಮಂಗಳೂರಿಗರ ಅಭಿವೃದ್ಧಿಗೆ ಅಲ್ಲ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಮಂಗಳೂರಿನ ಬಂದರು ಅಭಿವೃದ್ಧಿ ಆಗ್ತದೆ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಮಂಗಳೂರಿನ ಮುಖಾಂತರ ಕರ್ನಾಟಕದ GDPಗೂ ಕೊಡುಗೆ ಆಗ್ತದೆ. ಈ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಕರಾವಳಿ ಕರ್ನಾಟಕದ ಜನರನ್ನು, ಕರಾವಳಿಯಲ್ಲಿ ಉದ್ಯಮ ಸ್ಥಾಪನೆ ದೃಷ್ಟಿಯಿಂದ
ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ಅದೊಂದು ದೊಡ್ಡ ಕೊಡುಗೆ ಆಗ್ತದೆ ಅನ್ನುವಂಥದ್ದನ್ನು ಅತ್ಯಂತ ಆಗ್ರಹಪೂರ್ವಕವಾಗಿ ಎಲ್ಲಿ ಹೇಳಬೇಕಾ, ಹೇಗೆ ಹೇಳಬೇಕಾ ಅದನ್ನು ಹೇಳುವಂಥ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡದಲ್ಲಿ ಪ್ರವಾಸೋದ್ಯಮಕ್ಕೆ ಒಂದು ವಿಪುಲ ಅವಕಾಶ ಇದೆ. ಅದು ಟೆಂಪಲ್ ಟೂರಿಸಂ ಇರ್ಬೋದು, ಇಕೋ ಟೂರಿಸಂ ಇರ್ಬೋದು. ನಾನು ಅತ್ಯಂತ ವಿಶ್ವಾಸದಿಂದ ತಮಗೆ ಹೇಳಬಲ್ಲೆ. ದೇಶದ ಬೇರೆ ಬೇರೆ ಭಾಗಗಳನ್ನು ನಾನು ನೋಡಿಕೊಂಡು ಬಂದಿದ್ದೇನೆ. ಸೈನ್ಯದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿರುವಂಥ ಸಂದರ್ಭದಲ್ಲಿ ದೇಶದ ಬೇರೆ ಬೇರೆ ಸಂಸ್ಕೃತಿಯ ಜನರೊಟ್ಟಿಗೆ ಒಡನಾಟ ಮಾಡುವಂಥ ಅವಕಾಶ ಸಿಕ್ಕಿದೆ. ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ, ಈ ಭಾಗದಲ್ಲಿ ಹುಟ್ಟಿ ಬೆಳೆದ ಪ್ರೀತಿಯ ಕಾರಣಕ್ಕೋಸ್ಕರ ಅಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಒಂದು ವಿಶೇಷವಾದ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೇವಸ್ಥಾನಗಳು ಪ್ರಾಯಶಃ ನಿಮಗೆ ಭಾರತದ ಎಲ್ಲಿಯೂ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ. ಅನುಷ್ಠಾನದ ದೃಷ್ಟಿಯಿಂದ, ಸ್ವಚ್ಛತೆಯ ದೃಷ್ಟಿಯಿಂದ, ಆರ್ಕಿಟೆಕ್ಚರ್ನ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ ಒಂದು ಅದ್ಭುತವಾದ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿರುವಂಥ ದೇವಸ್ಥಾನಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಇದನ್ನು ದೇಶಕ್ಕೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಒಂದು ಮಾದರಿ ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಅನ್ನುವಂಥದ್ದನ್ನು ತೋರಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ದೃಷ್ಟಿಯಿಂದಲೂ ಒಂದು ಯೋಚನೆಗಳನ್ನು, ಕಲ್ಪನೆಗಳನ್ನು ನಾವು ಮಾಡುವಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಕೋ ಟೂರಿಸಂ ದೃಷ್ಟಿಯಿಂದ ಹಲವಾರು ಅವಕಾಶಗಳು ನಮ್ಮ ಜಿಲ್ಲೆಯಲ್ಲಿದೆ. ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಟೂರಿಸಮನ್ನು ಮಾಡಿ ಅದರ ಮುಖಾಂತರ ಒಂದಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ದೃಷ್ಟಿಯಿಂದಲೂ ನಾವು ಶಾಸಕರ ಜೊತೆ ಸಂವಾದವನ್ನು ಮಾಡಿ ಅವರ ಸಹಕಾರವನ್ನು ಪಡೆದು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಆಲೋಚನೆಗಳಿದೆ. ಮಹಿಳೆಯರ ಸ್ವಾವಲಂಬನೆಯ ದೃಷ್ಟಿಯಿಂದ ಒಂದಷ್ಟು ಕೆಲಸಗಳು ಮಾಡಬೇಕು. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರು ಅವರು ನಿಜವಾದ ರೀತಿಯಲ್ಲಿ ಶಕ್ತಿಯ ಆರಾಧಕರು, ಶಕ್ತಿಯವರು. ಅವರ ಶಕ್ತಿಯನ್ನು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಭಾರತದ ಅಭಿವೃದ್ಧಿಯ ದೃಷ್ಟಿಯಿಂದ ತೊಡಗಿಸಿಕೊಳ್ಬೇಕು. ಅವರ ಸ್ವಾವಲಂಬನೆಯ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಇದೆ. ಆ ದೃಷ್ಟಿಯಿಂದಲೂ ಯೋಚನೆಯನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರಿಗೆ ಉದ್ಯಮವನ್ನು ಸ್ಥಾಪನೆ ಮಾಡುವಂಥ ದೃಷ್ಟಿಯಿಂದ, ಉದ್ಯೋಗ ಸೃಷ್ಟಿಯ ದೃಷ್ಟಿಯಿಂದ ಒಂದು ವ್ಯವಸ್ಥೆ, ವೇದಿಕೆಯನ್ನು ಈ ಜಿಲ್ಲೆಯ ಶಾಸಕರ ಸಹಕಾರದೊಂದಿಗೆ, ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ, ಜನರ ಭಾಗಿದಾರಿಕೆಯೊಂದಿಗೆ ಈ ಜಿಲ್ಲೆಯಲ್ಲಿ ಉದ್ಯಮವನ್ನು, ಈ ಜಿಲ್ಲೆಯ ಜನರು ಯಾರ್ಯಾರು ಉದ್ಯಮವನ್ನು ಹೊರಗಡೆ ಹೋಗಿ ಸ್ಥಾಪನೆ ಮಾಡಿ ಯಶಸ್ಸನ್ನು ಕಂಡಿದ್ದಾರೆ ಅವರನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಹೂಡಿಕೆ ಮಾಡುವ ದೃಷ್ಟಿಯಿಂದ, ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯಮವನ್ನು ಸ್ಥಾಪನೆ ಮಾಡುವ ಯುವ ಮನಸ್ಸುಗಳು ಯಾರಿಗೆ ಇದ್ದಾರೆ ಅವರಿಗೆ ಮಾರ್ಗದರ್ಶನವನ್ನು ಕೊಡುವ ದೃಷ್ಟಿಯಿಂದ ಅವರನ್ನು ಹೇಗೆ ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಬಹುದು ಅನ್ನುವ ದೃಷ್ಟಿಯಲ್ಲೂ ಯೋಚನೆಯನ್ನು ಮಾಡಬೇಕನ್ನುವಂಥ ಕಲ್ಪನೆ ನನಗಿದೆ. ಹಾಗಾಗಿ ಎಲ್ಲ ಕಲ್ಪನೆಗಳನ್ನು ಸಾಕಾರ ಮಾಡಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತವನ್ನು ಸತ್ಯ ಮಾಡಲಿಕ್ಕೆ, ಆ ವಿಕಸಿತ ಭಾರತಕ್ಕೆ ಪೂರಕವಾಗಿ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂಬರುವ ಚುನಾವಣೆಯಲ್ಲಿ, ಏಪ್ರಿಲ್ 26ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ತಾವೆಲ್ಲರೂ ಕಾರ್ಯಕರ್ತರನಿಗೆ ಸಹಕಾರವನ್ನು ನೀಡಬೇಕು. ನಿಮ್ಮ ಪ್ರೀತಿ ವಿಶ್ವಾಸವನ್ನು ಯಾವ ರೀತಿ ಇಷ್ಟರವರೆಗೆ ತೋರಿಸಿದ್ದಾರ ಅದನ್ನು ತೋರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಎಲ್ಲ ಮನೆಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂಬರುವ 20 ದಿವಸಗಳಲ್ಲಿ ನಾನು ಕಾರ್ಯಕರ್ತರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡೋದು, ಮನೆ ಮನೆಗೆ ಹೋಗಿ ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿ, ನರೇಂದ್ರ ಮೋದಿ ಅವರ ಯೋಜನೆಗಳು ಯಾವ್ಯಾವ ಮನೆಗೆ ತಲುಪಿದೆಯಾ ಅವರ ಹತ್ರ ಪ್ರಾಮಾಣಿಕವಾಗಿ ಮಾತನಾಡುವಂಥ ಕೆಲಸವನ್ನು ಮಾಡಿ, ಸಂವಾದವನ್ನು ಮಾಡಿ ಅವರಿಗೆ ಅರ್ಥ ಮಾಡಿಸಿ ಇದು ನರೇಂದ್ರ ಮೋದಿ ಅವರ ಯೋಜನೆ ಅಂತ. ಜನರು ಭ್ರಮೆಯಲ್ಲಿರ್ತಾರೆ. ಜನರು ಕಾಂಗ್ರೆಸ್ಸಿಗೆ ಇವತ್ತು ಸುಳ್ಳೇ ಬಂಡವಾಳ. ಹಾಗಾಗಿ ನಾವು ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕು, ಮನೆ ಮನೆಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು. ಯಾರ್ಯಾರು ನರೇಂದ್ರ ಮೋದಿ ಅವರ ಯೋಜನೆಗಳ ಲಾಭಾರ್ಥಿಗಳಿದ್ದಾರೆ ಅವರ ಹತ್ರ ಮಾತನಾಡಿ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಮತದಾರರಾಗಿ ಪರಿವರ್ತಿಸಿ ಅವರನ್ನು ಮತದಾನ ಕೇಂದ್ರಕ್ಕೆ ತಂದು ಮತದಾನ ಮಾಡುವಂಥ ಕೆಲಸವನ್ನು ಮಾಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ತಮ್ಮಲ್ಲಿ ಕಳಕಳಿಯ ವಿನಂತಿ, ಮುಂಬರುವ 20 ದಿವಸಗಳ ಕಾಲ ನಾವು ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿಯ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಕಮಲದ ಹೂವಿನ ಬಗ್ಗೆ ಮಾತನಾಡುವಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ. ನಾವು ಯಾವುದೇ ಭ್ರಮೆಯಲ್ಲಿ ಇರಬಾರ್ದು. ನಾವು ಗೆದ್ದೇ ಬಿಡ್ತೀವಿ, ಎಲ್ಲ ಕಡೆ ಹೋದರೆ ನರೇಂದ್ರ ಮೋದಿಯ ಬಗ್ಗೆ ವಾತಾವರಣ ಇದೆ ಅಂತ. ಕಾರ್ಯಕರ್ತರಾದ ತಮಗೆ ಗೊತ್ತಿದೆ ಮತದಾನದ ಮಹತ್ವ ಏನು ಅನ್ನುವಂಥದ್ದು. ಮತದಾರರನ್ನು ಮತದಾನ ಕೇಂದ್ರಕ್ಕೆ ತಂದು ಮತದಾನ ಮಾಡಿಸುವ ಮಹತ್ವ ಏನು ಅನ್ನುವಂಥದ್ದು ತಮಗೆ ಗೊತ್ತಿದೆ. ಹಾಗಾಗಿ ಈ ಜವಾಬ್ದಾರಿಯನ್ನು ನೆನಪಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಹೋದಲ್ಲಿ ಬಂದಲ್ಲಿ ನರೇಂದ್ರ ಮೋದಿಯ ಬಗ್ಗೆ ಮಾತನಾಡೋಣ. ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಈ ಮಣ್ಣಿನ ಅಸ್ಮಿತೆ ಉಳಿತದೆ, ಹಿಂದುತ್ವ ಉಳಿತದೆ, ನಮ್ಮ ರಾಷ್ಟ್ರದ ಹೆಸರು ಇಡೀ ವಿಶ್ವಕ್ಕೆ ಹೋಗ್ತದೆ, ಸಾಂಸ್ಕೃತಿಕ ಪುನರುತ್ಥಾನ ಆಗ್ತದೆ, ಬಡವನ ಕಲ್ಯಾಣ ಆಗ್ತದೆ, ರೈತರಿಗೆ ನ್ಯಾಯ ಸಿಗ್ತದೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಸಮಾನ ಅವಕಾಶಗಳು ಸಿಗ್ತದೆ ಅನ್ನುವಂಥದ್ದನ್ನು ಹೇಳುವಂಥ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏಪ್ರಿಲ್ 4ನೇ ತಾರೀಕಿಗೆ ನಾನು ತಮ್ಮೆಲ್ಲರ ಪ್ರತಿನಿಧಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಪಾರ್ಟಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಪಾರ್ಟಿಯ ಎಲ್ಲ ನಾಯಕರ ಜೊತೆ, ಶಾಸಕರ ಜೊತೆ,
ವಿಶೇಷವಾಗಿ ನನ್ನ ಪ್ರೀತಿಯ ಕಾರ್ಯಕರ್ತ ಬಂಧುಗಳ ಜೊತೆ ಹೋಗಿ ಆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದೇನೆ. ತಮ್ಮೆಲ್ಲರಲ್ಲೂ ಕಳಕಳಿಯ ವಿನಂತಿ, ಯಾರ್ಯಾರಿಗೆ ಈ ಜಿಲ್ಲೆಯಲ್ಲಿ ಸಂಶಯ ಇದೆಯಾ ಇದು ಹಿಂದುತ್ವದ ಭದ್ರಕೋಟೆ ಹೌದೋ ಅಲ್ವೋ ಅನ್ನುವಂಥದ್ದು, ಯಾರ್ಯಾರ ತಲೆಯಲ್ಲಿ ಅದು ಸರಿಯಾಗಿ ಕೂತ್ಕೊಳ್ಳಿಲ್ವೋ ಅವರಿಗೆಲ್ಲರಿಗೂ ಏಪ್ರಿಲ್ 4ನೇ ತಾರೀಕು ಮಂಗಳೂರಿನಲ್ಲಿ ನಾವು ಹಿಂದುತ್ವದ ಇದು ಭದ್ರಕೋಟೆ ಹೌದು ಅನ್ನುವಂಥದ್ದನ್ನು ತೋರಿಸುವಂಥ ಅವಶ್ಯಕತೆ ಇದೆ. ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಹಿಂದುತ್ವದ ಆಧಾರದಲ್ಲಿಯೇ ಮಾಡ್ತೇವೆ. ಹಿಂದುತ್ವಕ್ಕಿರುವಂಥ ನಮ್ಮ ಬದ್ಧತೆಯಲ್ಲಿ ಒಂದಿಂಚು ಆಚೆ ಈಚೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಅವರಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇದೆ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿಯ ಕಾರ್ಯಕ್ರಮವಾಗಿ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ. ಹಾಗಾಗಿ ತಮ್ಮೆಲ್ಲರಲ್ಲಿಯೂ ಅತ್ಯಂತ ಕಳಕಳಿಯ ಪ್ರಾರ್ಥನೆ, ಪುತ್ತೂರಿನ ಶಕ್ತಿಯನ್ನು ತೋರಿಸೋಣ, ದಕ್ಷಿಣ ಕನ್ನಡ ಜಿಲ್ಲೆಯ ಶಕ್ತಿಯನ್ನು ತೋರಿಸೋಣ, ಹಿಂದುತ್ವದ ಶಕ್ತಿಯನ್ನು ಏಪ್ರಿಲ್ 4ನೇ ತಾರೀಕಿಗೆ ಮಂಗಳೂರಿನಲ್ಲಿ ತೋರಿಸೋಣ ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಾ, ಏಪ್ರಿಲ್ 4ನೇ ತಾರೀಕಿಗೆ ಎಲ್ಲರೂ ಬನ್ನಿ, ಎಲ್ಲರನ್ನೂ ಕರ್ಕೊಂಡು ಬನ್ನಿ. ತಾವೆಲ್ಲರೂ ತನಗೆ ಆಶೀರ್ವಾದವನ್ನು ಮಾಡಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಹಿಂದುತ್ವದ ಬದ್ಧತೆಯನ್ನು ತೋರಿಸಲಿಕ್ಕೆ ಅಂತ ತಮ್ಮೆಲ್ಲರಿಗೂ ಕಳಕಳಿಯ ಪ್ರಾರ್ಥನೆ ಮಾಡಿ, ನನಗೆ ಪುತ್ತೂರಿನ ಇಷ್ಟೊಂದು ದೇವ ದುರ್ಲಭ ಕಾರ್ಯಕರ್ತರ, ಹಿರಿಯ ಕಾರ್ಯಕರ್ತರ, ಎಲ್ಲ ಪ್ರೀತಿಯ ಕಾರ್ಯಕರ್ತರ ಮುಂದೆ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ನನ್ನ ಪ್ರೀತಿಯ ಪಾರ್ಟಿಯಾದ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.